ರಾಷ್ಟ್ರೀಯ ತೋಟಗಾರಿಕೆ ಮೇಳ ಫೆಬ್ರವರಿ 8ರಿಂದ 12ರವರೆಗೆ ಇರುತ್ತೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಎಂ ಆರ್ ದಿನೇಶ್ ಅಂಥೇಳಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ. ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ದಿಲ್ಲಿ ಇದರ ಕೆಳಗಡೆ ಸುಮಾರು 5 ದಶಕಗಳಿಂದ 54 ತೋಟಗಾರಿಕೆ ಬೆಳೆಗಳಲ್ಲಿ ಸಂಶೋಧನೆಯನ್ನು ಮಾಡ್ತಾ ಬಂದಿದೆ. ಈ ಸಂಸ್ಥೆ ಸುಮಾರು 300ಕ್ಕೂ ಹೆಚ್ಚು ಲೈಸೆನ್ಸ್ಗಳನ್ನು ಸಾಕಷ್ಟು ಉದ್ದಿಮೆದಾರರಿಗೆ ಕೊಟ್ಟಿದೆ. ಈ ತಂತ್ರಜ್ಞಾನಗಳು ಮತ್ತು ತಳಿಗಳ ಅಭಿವೃದ್ಧಿ ಮಾಡಿದಂಥ ತಳಿಗಳನ್ನು ರೈತರಿಗೆ ಪರಿಚಯ ಮಾಡಿಕೊಡುವುದಕ್ಕೋಸ್ಕರ ಈ ರಾಷ್ಟ್ರೀಯ ತೋಟಗಾರಿಕೆ ಮೇಳವನ್ನು ಸ್ಟಾರ್ಟಪ್ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಎಂಬ ಶೀರ್ಷಿಕೆಯಡಿಯಲ್ಲಿ ನಾವು ಈ ಫೆಬ್ರವರಿ 8ರಿಂದ 12ರವರೆಗೆ ಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ತೋಟಗಾರಿಕೆ ಮೇಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಾತ್ಯಕ್ಷಿಕ ತಾಕುಗಳಿರ್ತವೆ ಮತ್ತು ಖಾಸಗಿ ಕಂಪನಿಗಳವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ತಮ್ಮ ಉತ್ಪನ್ನಗಳನ್ನು ಮಾರಾಟಕ್ಕಿಟ್ಟಿರ್ತಾರೆ ತೋಟಗಾರಿಕೆಗೆ ಸಂಬಂಧಿಸಿದಂತೆ. ಇದಲ್ಲದೆ ಹಲವಾರು ವಿಶ್ವವಿದ್ಯಾನಿಲಯಗಳು ಮತ್ತು ಹಲವಾರು ಕೇಂದ್ರ ಸರ್ಕಾರದ ಸಂಶೋಧನಾ ಕೇಂದ್ರಗಳು ಕೂಡ ತಮ್ಮ ಮಳಿಗೆಗಳಲ್ಲಿ ಅವರ ಉತ್ಪನ್ನಗಳನ್ನು ಮತ್ತು ಅವರ ತಂತ್ರಜ್ಞಾನಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುತ್ತೆ. ಈ ರಾಷ್ಟ್ರೀಯ ತೋಟಗಾರಿಕೆ ಮೇಳ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು 2 ರೀತಿಯಲ್ಲಿ ಮಾಡ್ತಾಯಿದ್ದೇವೆ. ಒಂದು, ದೈಹಿಕವಾಗಿ ಸಾಕಷ್ಟು ಜನ ರೈತರು ಬರೋರಿದ್ದಾರೆ, ಆದರೆ ಹೆಚ್ಚಿನ ಜನ ಭಾರತದಾದ್ಯಂತ ಅಂತರ್ಜಾಲದ ಮೂಲಕ ನಮ್ಮೊಂದಿಗೆ ಹೊಂದಿಕೊಳ್ಳಲಿದ್ದಾರೆ 8ರಿಂದ 12ರವರೆಗೆ. ಈ 5 ದಿನಗಳವರೆಗೆ 5 ದಿನಗಳಲ್ಲಿ ನಾವು ಪ್ರತಿದಿನವೂ ಕೂಡ 2 ಸೆಷನ್ಸನ್ನು ಹಾಕ್ಕೊಂಡಿದ್ದೇವೆ. ಭಾರತದಾದ್ಯಂತ ಇರುವಂಥ ಸುಮಾರು 700 KVKಗಳು ಮತ್ತು 600 ರೈತ ಉತ್ಪಾದಕ ಸಂಘಗಳು ಈ ಅಂತರ್ಜಾಲದ ಮೂಲಕ ನಮ್ಮೊಂದಿಗೆ ಹೊಂದಿಕೊಳ್ಳಲಿವೆ. ಆವಾಗ ಆಯಾ ಭಾಗದ ಜನರಿಗೆ ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅದನ್ನು ಕೂಡ ನಾವು ಬಗೆಹರಿಸೋದಕ್ಕೋಸ್ಕರ ವಿಜ್ಞಾನಿಗಳ ಒಂದು ತಂಡವನ್ನು ಕಲೆ ಹಾಕಿ ಅವರ ಸಮಸ್ಯೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಡ್ತಾರೆ. ಇದಲ್ಲದೆ ಇನ್ನೊಂದೇನು ಅಂತ ಹೇಳಿದರೆ, ಈ ವಿಶೇಷವಾಗಿ ಈ ರಾಷ್ಟ್ರೀಯ ತೋಟಗಾರಿಕೆ ಮೇಳದಲ್ಲಿ ನಾವು ಸ್ಟಾರ್ಟಪ್ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಅಂತ ಹೇಳುವಂಥ ಶೀರ್ಷಿಕೆಯನ್ನು ಹಾಕ್ಕೊಂಡದ್ದು ಯಾತಕ್ಕೆ ಅಂತ ಹೇಳಿದರೆ, ತೋಟಗಾರಿಕೆ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿದೆ ಒಬ್ಬ ರೈತನಿಗೆ ಉದ್ಯಮವನ್ನಾಗಿ ಮಾಡಿಕೊಂಡು ಆತ ಉದ್ಯಮಿ ಆಗೋದಕ್ಕೆ. ಇದನ್ನು ತೋರಿಸ್ಕೊಡೋದಕ್ಕೋಸ್ಕರ ಸಾಕಷ್ಟು ಮೌಲ್ಯಾಧಾರಿತ ಉತ್ಪನ್ನಗಳು, ಬೀಜೋತ್ಪಾದನೆಯಿಂದ ಹಿಡಿದು ಮೌಲ್ಯಾಧಾರಿತ ಉತ್ಪನ್ನಗಳವರೆಗೆ ಒಬ್ಬ ಹೇಗೆ ಉದ್ಯಮಿ ಆಗಬಹುದು ಅಂತ ಹೇಳೋದನ್ನು ತೋರಿಸಿಕೊಡೋದಕ್ಕೋಸ್ಕರ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಒಂದು ಸೀಡ್ ಪೋರ್ಟಲನ್ನು, ಅಂದರೆ ಯಾರು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಯಾವ ರೀತಿಯಾಗಿ ವಸ್ತುಗಳನ್ನು ಪಡಿತಾರೋ ಅದೇ ರೀತಿಯಾಗಿ ನಮ್ಮ ಸೀಡ್ ಪೋರ್ಟಲ್ ಕೂಡ ಇದೆ. ಅದು ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಯೋನೋ ಕೃಷಿ ಆ್ಯಪ್ ಜೊತೆ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ನಾವು ಭಾರತದಾದ್ಯಂತ ರೈತರು ಕೇವಲ ಆನ್ಲೈನ್ ಮೂಲಕ ಬೀಜಗಳನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಕೂಡ ಇದರಿಂದ ಮಾಡಲಾಗಿದೆ. ಇವೆಲ್ಲವನ್ನು ಕೂಡ ಹೆಚ್ಚು ರೈತರಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಈ ರಾಷ್ಟ್ರೀಯ ತೋಟಗಾರಿಕೆ ಮೇಳವನ್ನು ನಾವು ಈ 5 ದಿವಸಗಳವರೆಗೆ ಹಮ್ಮಿಕೊಂಡಿದ್ದೇವೆ.